ಪ್ರಸಿದ್ಧ ಆಭರಣ ತಯಾರಿಕಾ ಸಂಸ್ಥೆ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಸಂಸ್ಥೆ 1 ಲಕ್ಷ ಉಚಿತ ಲಸಿಕೆ ನೀಡಲು ನಿರ್ಧರಿಸಿದೆ. ಈಗಾಗಲೇ ಸಮಾಜ ಸೇವೆಯಲ್ಲಿ ಗರಿಷ್ಠ ಮಟ್ಟದ ಸಾಧನೆ ಮಾಡಿದ ಖ್ಯಾತಿಗೆ ಪಾತ್ರವಾದ ಸಂಸ್ಥೆ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಈಗಾಗಲೇ ನೂರಾರು ಆಸಕ್ತ ವಿದ್ಯಾರ್ಥಿಗಳಿಗೆ, ಸಮಾಜ ಸೇವಾ ಸಂಘಗಳಿಗೆ, ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ ನಿರಂತರ ಸಹಕಾರ ನೀಡುತ್ತಾ ಬಂದಿದೆ. ಸದ್ಯ ಕೋವಿಡ್ ವಿರುದ್ಧ ತನ್ನ ಹೋರಾಟವನ್ನು ಬಲಪಡಿಸಿರುವ ನಿಟ್ಟಿನಲ್ಲಿ 1 ಲಕ್ಷ ಲಸಿಕೆ ನೀಡಲು ನಿರ್ಧರಿಸಿದೆ. ತನ್ನ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳಿಗೆ ಹಾಗೂ ಅಶಕ್ತರಿಗೆ, ಹಿರಿಯ ನಾಗರಿಕರಿಗೆ ಹೀಗೆ ಲಸಿಕೆ ಪಡೆಯದವರಿಗೆ ಸಹಾಯ ಮಾಡಲು ಸಂಸ್ಥೆ ನಿರ್ಧರಿಸಿದೆ. ಈ ಬಗ್ಗೆ ಮಾತನಾಡುವುದಕ್ಕೆ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಸಂಸ್ಥೆಯ ಉಡುಪಿ ಶಾಖೆಯ ಶಾಖಾ ಮುಖ್ಯಸ್ಥರಾದ ಹಫೀಜ್ ರೆಹಮಾನ್ ಅವರಿದ್ದಾರೆ. ಈಗಾಗಲೇ ಈ ಸಂಸ್ಥೆಯ ವತಿಯಿಂದ, ಉಡುಪಿ ಶಾಖೆಯ ವತಿಯಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರುವಂಥದ್ದು. ಹಫೀಜ್ ಅವರೇ, ಈ ಸಂದರ್ಭದಲ್ಲಿ ಎಷ್ಟು ಲಸಿಕೆಗಳನ್ನು ನೀಡಲು ನಿರ್ಧಾರವನ್ನು ಮಾಡಲಾಗಿದೆ, ಜೊತೆಗೆ ಈಗಾಗಲೇ ಎಷ್ಟು ಲಸಿಕೆಗಳನ್ನು ನೀಡಲಾಗಿದೆ ಅಂತ? ಈಗ ಈ ಕೋವಿಡ್ ಸಂದರ್ಭದಲ್ಲಿ ಲಸಿಕೆ ತುಂಬಾ ಪ್ರಾಮುಖ್ಯವನ್ನು ತಗೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಇದು ಒಂದೇ ಮಾರ್ಗ ನಮ್ಗೆ ಕೊರೋನಾವನ್ನು ಕಂಟ್ರೋಲ್ಗೆ ತಗೊಂಡ್ಬರ್ಲಿಕ್ಕೆ. ಇದರಿಂದಾಗಿ ನಮ್ಮ ಕಂಪನಿಯು ನಮ್ಮ CSR ಫಂಡ್ ಇಂದ 1 ಲಕ್ಷ ವ್ಯಾಕ್ಸಿನ್ ಗಳನ್ನು ನೀಡಲು ತಯಾರಿಯನ್ನು ಮಾಡಿದೆ. ಅದರಲ್ಲಿ ಪ್ರಥಮ ಪ್ರಾಶಸ್ತ್ಯವನ್ನು ನಮ್ಮ ಸಿಬ್ಬಂದಿಗಳಿಗೆ ಹಾಗೂ ಅವರ ಹೆತ್ತವರಿಗೆ, ಅವರ ಮನೆಯಲ್ಲಿರುವವರಿಗೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೀವಿ. ಹೌದು. ಮತ್ತೆ ನಮ್ಮ ಇನ್ವೆಸ್ಟರ್ಸ್ ಗಳಿದ್ದಾರೆ ಅವರಿಗೆ. ಹೌದು. ಮತ್ತೆ ಯಾರು ಕಷ್ಟದಲ್ಲಿ ಇರ್ತಾರೆ, ಅದನ್ನು ವ್ಯಾಕ್ಸಿನ್ ಸಿಗದೆ ತುಂಬಾ ಕಷ್ಟದಲ್ಲಿ ಇರುವವರು ಇರ್ತಾರೆ, ಅವರಿಗೆ 3rd ಲೆವೆಲ್ ಅಲ್ಲಿ ನಾವು ಕೊಡುವ ಪ್ಲಾನ್ ಅಲ್ಲಿ ಇದ್ದೇವೆ. ಈ ಲಾಕ್ಡೌನ್ ಸಂದರ್ಭದಲ್ಲಿ ಈ ಲಸಿಕೆಯನ್ನ ಬಿಟ್ಟು ಬೇರೆ ಯಾವ ರೀತಿಯ ಸಮಾಜ ಸೇವಾ ಕಾರ್ಯಗಳನ್ನ ಕೈಗೊಳ್ಳಲಿದ್ದೀರಿ ಅಂತ? ನಾವು ಈ ಲಾಕ್ಡೌನ್ ಸಂದರ್ಭದಲ್ಲಿ ಉಡುಪಿ ಶಾಖೆಯ ವತಿಯಿಂದ ಮಾತ್ರ ಸುಮಾರು 3400 ಕಿಟ್ಗಳನ್ನು ಜಿಲ್ಲೆಯಾದ್ಯಂತ ಎಲ್ಲ ಹಳ್ಳಿಗಳಿಗೆ, ಗ್ರಾಮೀಣ ಭಾಗಗಳಿಗೆ ಹೋಗಿ ಕಡು ಬಡವರಿಗೆ, ನಿರ್ಗತಿಕರಿಗೆ, ಮತ್ತೆ ಆಶಾ ಕಾರ್ಯಕರ್ತರಿದ್ದಾರೆ, ಮಂಗಳಮುಖಿಯರಿಗೆ, ಕಲಾವಿದರಿಗೆ ಆಹಾರದ ಕಿಟ್ಗಳನ್ನು ನೀಡಿದ್ದೇವೆ. ಇನ್ನೂ ಮುಂದುವರಿಸ್ತಾ ಇದ್ದೀವಿ. ಇಲ್ಲೇ ತನಕ 3400 ಹತ್ರ ಕಿಟ್ಗಳನ್ನು ವಿತರಿಸಿ ಆಯ್ತು. ಖಂಡಿತವಾಗ್ಲೂ ಬಹಳಷ್ಟು ಮೆಚ್ಚುವಂತ ಕಾರ್ಯವನ್ನು ಮಾಡಿರುವಂತದ್ದು. ಇನ್ನು ತಮ್ಮ ಸಿಬ್ಬಂದಿಗಳಿಗೆ, ತಮ್ಮ ಸಂಸ್ಥೆಯ ಸಿಬ್ಬಂದಿಗಳಿಗೆ ಯಾವ ರೀತಿಯ ಸಹಾಯವನ್ನ ಮಾಡಿದ್ದೀರಾ ಅಂತ? ನಾವು ಸಿಬ್ಬಂದಿಗಳಿಗೆ ಅವರಿಗೆ ಬೇಕಾಗುವಂತ ಈ ಒಂದು ಸಂದರ್ಭದಲ್ಲಿ ಅವರ ಅಗತ್ಯತೆಗಳಿದೆ, ಏನಾದ್ರು ಮೆಡಿಸಿನ್ಸ್ ಆಗಿರ್ಬೋದು, ಮತ್ತೆ ಬೇರೆ ಏನು ಅವರಿಗೆ ಅವಶ್ಯಕತೆಯನ್ನು ನಾವು ಫುಲ್ಫಿಲ್ ಮಾಡಿದ್ದೀವಿ ಅವರಿಗೆ. ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿರುವುದಕ್ಕೆ.